ಇವತ್ತು ಮಕರ ಸಂಕ್ರಾಂತಿಯ ಪುಣ್ಯಕಾಲ. ಮಂಜುನಾಥ ದೇವರ ವರ್ಷಾವಧಿ ಜಾತ್ರಾ ಮಹೋತ್ಸವ ನಡೆಯುವಂತಹ ಶುಭ ಸಂದರ್ಭ. ಧನುರ್ಮಾಸದ ಧನು ಸಂಕ್ರಾಂತಿಯಿಂದ ಇವತ್ತಿನವರೆಗೆ 30 ಧನು ಪೂಜೆ ನಡೆದು 30ನೇ ಧನು ಪೂಜೆಯ ದಿವಸ ವಿಶೇಷವಾಗಿ ಧ್ವಜಸ್ತಂಭ ಆರೋಹಣದಿಂದ ಧ್ವಜ ಆರೋಹಣದಿಂದ ಧ್ವಜ ಅವರೋಹಣದವರೆಗೆ 9 ದಿವಸದ ಜಾತ್ರೆ. 11ನೇ ದಿವಸ ಧರ್ಮದೈವಗಳಿಗೆ ಪರ್ವ, ಧರ್ಮದೈವಗಳಿಗೆ ನೇಮೋತ್ಸವ. ಇದು ಇಲ್ಲಿಯ ಪದ್ಧತಿ. ಆದ್ರಿಂದ ಇವತ್ತು ವಿಶೇಷವಾಗಿ ಪ್ರಾತಃ ಕಾಲ ನಮ್ಮ ಕ್ಷೇತ್ರದ ತಂತ್ರಿವರ್ಯರಾದಂತಹ ದೇರೆಬೈಲ್ನ ಶ್ರೀ ವಿಠಲದಾಸ್ ತಂತ್ರಿವರೆಣ್ಯರ ನೇತೃತ್ವದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಆಗ್ತದೆ. ಈ ಎಲ್ಲ ಸಂದರ್ಭದಲ್ಲಿ ನಾಥ ಪಂಥದ ಮುನಿವರಿಯರಾದಂತಹ ವಿಶೇಷವಾದಂತಹ ನಿರ್ಮಲ್ನಾಥ್ಜಿ ಮಹಾರಾಜ್ ಅರಸರು ಉಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗ್ತದೆ. ಆದ್ರಿಂದ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಅದೇ ರೀತಿಯಾಗಿ ಎಜೆ ಶೆಟ್ಟರ ನೇತೃತ್ವದ ವ್ಯವಸ್ಥಾಪನಾ ಸಮಿತಿ ಇಲ್ಲಿ ವಿಶೇಷವಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ಊರಿನ ಮತ್ತೆ ಪರ ಊರಿನ ಭಕ್ತಾದಿಗಳ ಅನೇಕ ಸಹಕಾರದಿಂದ, ಅನೇಕ ದಾನಿಗಳ ಸಹಕಾರದಿಂದ, ತನುಮನ ಧನದ ಸಹಕಾರದಿಂದ ವಿಶ್ವವಿಖ್ಯಾತಿಯಾದಂತಹ ಜಾತ್ರಾ ಮಹೋತ್ಸವ ನಡೀತಾ ಉಂಟು. ಇವತ್ತು ಸಂಜೆ ವಿಶೇಷವಾಗಿ ಮೊಗವೀರ ಸಮಾಜ ಬಂಧುಗಳಿಂದ ಧ್ವಜಸ್ತಂಭ ಆರೋಹಣ, ತದನಂತರ ಗಾಣದ ಕೊಟ್ಯದ ಒಂದು ಭಂಡಾರದ ಮನೆಯಿಂದ ಭಂಡಾರದ ಮನೆಯವರು ಮಲರಾಯ ಮತ್ತೆ ಬಂಟ ಮತ್ತೆ ಅಲ್ಲಿ ಜುಮಾದಿಸ ಉಂಟು. ಆದ್ರಿಂದ ಆ ಪರಿವಾರ ದೈವಗಳನ್ನು ಭಂಡಾರದಲ್ಲಿ ಸ್ವಾಮಿಯ ಸನ್ನಿಧಾನಕ್ಕೆ ಗುತ್ತು, ಬರಿಕೆ, ಮಡಸ್ಥಾನ ಎಲ್ಲ ಸೇರಿ 14 ವರ್ಗ ಸೇರಿ ಅವನನ್ನು ನಿಜ ರೂಪದಲ್ಲಿ ಮಾಣಿಚ್ಚಿಲಲ್ಲಿ ಕರ್ಕೊಂಡು ಬರುವಂಥದ್ದು. ತದನಂತರ ವಿಶೇಷವಾಗಿ ಅನ್ನದಾನ ಎಲ್ಲ ಆದ್ಮೇಲೆ ಕೊಡಿ ಬಲಿ ಅಂತ, ಧ್ವಜ ಬಲಿ ಅಂತ ಹೇಳ್ತೇವೆ. ಗರುಡಾರೋಹಣ, ಊರಿನವರ ಸಹಕಾರದೊಂದಿಗೆ ಧ್ವಜಸ್ತಂಭಕ್ಕೆ ಗರುಡಾರೋಹಣ ಮಾಡಿ ಧ್ವಜಾರೋಹಣ ಆಗ್ತದೆ. ಅದ ನಂತರ ಬೇರಿ ತಾಡನ ಎಲ್ಲ ಆಗಿ ಅಂಕುರಾರೋಪಣ ಆಗಿ ಉತ್ಸವ ಬಲಿ ಪ್ರಾರಂಭ ಆಗ್ತದೆ. ಬಂಗಾರದ ಪುಷ್ಪಕನ್ನಡಿಯ ಆ ಉತ್ಸವ ಬಲಿಗೆ ಮುಹೂರ್ತವಾಗಿ ಮರಳು ಜುಮಾದಿ ಕಂಚಿದೀಪ ಸ್ತಂಭವನ್ನು ಉರಿಸುವಂತಹ ಪದ್ಧತಿ ಇದೆ. ಅಮೀನ್ ಕುಟುಂಬಸ್ಥರು ಮತ್ತೆ ಕೆಳಗಿನ ಮನೆಯವರು ಎಲ್ಲ ಸೇರಿಕೊಂಡು, ಬಿಲ್ಲವ ವಂಶಸ್ಥರೆಲ್ಲ ಸೇರಿಕೊಂಡು ವಿಶೇಷವಾಗಿ ಕಂಚುದೀಪ ಸ್ತಂಭವನ್ನು ಉರಿಸುವಂತಹ ಪದ್ಧತಿ. ತದನಂತರ 7ನೇ ದಿವಸ ಮಹಾನ್ನ ಸಂತರ್ಪಣೆ, 8ನೇ ದಿವಸ ಮಹಾರಥೋತ್ಸವ, 9ನೇ ದಿವಸ ಅವಭೃತೋತ್ಸವ ಮಂಗಲ ಸ್ನಾನ. ತದನಂತರ 11ನೇ ದಿವಸ ಅಂದ್ರೆ ಜನವರಿ 24ನೇ ತಾರೀಕಿನಂದು ಬೆಳಿಗ್ಗೆ ಸಂಪ್ರೋಕ್ಷಣೆ ಮತ್ತೆ ಅಣ್ಣಪ್ಪ ಪಂಜುರುಳಿಗೆ ಮಹಾಪರ್ವ. ಮತ್ತೆ ವಿಶೇಷವಾಗಿ ಕ್ಷೇತ್ರದ ಅಧಿದೈವವಾದಂತಹ ಗ್ರಾಮದೈವವಾದಂತಹ ಮಲರಾಯ ಬಂಟ, ಜಾರಂದಾಯ ಬಂಟ, ಅರಸುಮುಂಡತ್ತಾಯ ಮತ್ತೆ ಪಿಲ್ಚಂಡಿ ವ್ಯಾಘ್ರ ಚಾಮುಂಡಿ ದೈವಕ್ಕೆ ವಿಶೇಷವಾದಂತಹ ನೇಮೋತ್ಸವಗಳು ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಕ್ತರು ಪಾಲ್ಗೊಳ್ಬೇಕು. ವಿಶೇಷವಾಗಿ ಇಷ್ಟು ಎಲ್ಲ ಲೋಕಕ್ಕೆ ತಿಳಿಸುವಂತಹ ದೃಶ್ಯ ಮಾಧ್ಯಮದ ಮಾಧ್ಯಮ ಮಿತ್ರರಿಗೆ, ಸುದ್ದಿ ಚಾನೆಲ್ನ ಮುಖಾಂತರವಾಗಿ ಜಗತ್ತು ನೋಡುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ನೀವು ಕದ್ರಿ ಮಂಜುನಾಥನ ಸನ್ನಿಧಾನಕ್ಕೆ ಬಂದು ಗಂಧ ಪ್ರಸಾದ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರನ್ನು ವಿನಂತಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸಂಕ್ರಾಂತಿಯ ಒಂದು ಅಭಿನಂದನೆಯನ್ನು ಹೇಳ್ತಾ ಎಲ್ಲರಿಗೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. 29 ದಿವಸ ಧನು ಪೂಜೆಯಾಗಿ 30ನೇ ಧನು ಪೂಜೆಯ ಪುಣ್ಯ ದಿವಸ, ಅದೇ 30ನೇ ಧನು ಪೂಜೆಯ ಪುಣ್ಯ ದಿವಸವೇ ತೀರ್ಥ ಸ್ನಾನ ಆಗುವಂಥದ್ದು. ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತ ಅಂದ್ರೆ 3:30 ಗಂಟೆಯಿಂದಲೇ ಭಕ್ತಾದಿಗಳೆಲ್ಲ ಬಂದು ಗೋಮುಖ ತೀರ್ಥದಲ್ಲಿ, ಅಂದ್ರೆ ಇವತ್ತು ತೀರ್ಥೋದ್ಭವ ಅಂತ ಸಾಕ್ಷಾತ್ ಭಾಗೀರಥಿ ಈ ಸನ್ನಿಧಾನಕ್ಕೆ ವಿಶೇಷವಾಗಿ ಗೋಮುಖದ ಮುಖಾಂತರವಾಗಿ ಬರ್ತಾಳೆ ಅಂತ ಪ್ರತೀತಿ ಇದೆ. ನಮ್ಮ ನಂಬಿಕೆ ಅದು ಸತ್ಯವೂ ಕೂಡ. ಆದ್ರಿಂದ ಆ ನವಕುಂಡಗಳಲ್ಲಿ 9 ಕುಂಡಗಳಲ್ಲಿ ಗಂಗಾ ಭಾಗೀರಥಿ ಆವಿರ್ಭವಿಸ್ತಾಳೆ. ಇವತ್ತು ಆ ಪುಣ್ಯ ಸ್ನಾನವನ್ನು ಯಾರೆಲ್ಲ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಾದಂತಹ ಸನ್ಮಂಗಲ ಪ್ರಾಪ್ತಿ ಆಗ್ತದೆ ಅಂತ ಶಾಸ್ತ್ರದ ವಚನ. ಆದ್ರಿಂದ 9 ಗಂಟೆಗೆ ತಂತ್ರಿಗಳು ಮತ್ತೆ ಅರಸರು ಕೂಡ ತೀರ್ಥ ಸ್ನಾನ ಭಕ್ತರೊಂದಿಗೆ ಮಾಡ್ಲಿಕ್ಕಿದ್ದಾರೆ. ಆದ್ರಿಂದ ಈ ದಿವಸ ತೀರ್ಥ ಸ್ನಾನದ ದಿವಸ 365 ದಿವಸವೂ ಕೂಡ ಕದ್ರಿ ತೀರ್ಥ ಪವಿತ್ರವೇ. ಇಲ್ಲಿ ಮಿಂದವರಿಗೆ ಎಲ್ಲ ರೀತಿಯಾದಂತಹ ಬಾಧೆಗಳು, ದೋಷಗಳು, ಪಾಪಗಳು ಪರಿಹಾರ ಆಗ್ತದೆ. ಅದರಲ್ಲಿ ಇವತ್ತಿನ ಕದ್ರಿ ತೀರ್ಥದ ದಿವಸ ಖಂಡಿತವಾಗಿಯೂ ಕೂಡ ಯಾರೆಲ್ಲ ಮಂಗಲ ಸ್ನಾನ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಬರುವಂತಹ ಎಲ್ಲ ರೀತಿಯಾದಂತಹ ದೋಷಗಳನ್ನು, ಪಾಪಕ್ಷಯಗಳನ್ನೆಲ್ಲ ಮಾಡಿ
ಭಗವಂತ ಮಂಗಲವನ್ನುಂಟು ಮಾಡ್ತಾನೆ ಅನ್ನುವಂಥದ್ದು ಪ್ರತೀತಿ ಇದೆ. ಆದ್ರಿಂದ ತೀರ್ಥ ಸ್ನಾನದ ಮಹತ್ವ ತುಂಬಾ ಒಂದು ಒಳ್ಳೆ ಫಲಿತಾಂಶವನ್ನು ಕೊಡುವಂತಹ ವ್ಯವಸ್ಥೆ. भगवान को हम धन्यवाद देते हैं और परमात्मा सबको आशीर्वाद दे, सबको खुश रखे, ऐसी हमारी कामना है। इसलिए सब भाविक और भक्तों को देवता का दर्शन, देवता का प्रसाद और देवता का आशीर्वाद लेना चाहिए। भगवान के स्मरण से और दर्शन से जो आत्मा को अपन को पवित्रता मिलती है, उससे हमारे पापों का नाश होता है। ऐसे देवताओं के दर्शन हमें प्रेम से, भक्ति से और भाव से उनको सदा हाथ जोड़ के प्रार्थना करना चाहिए। और बहुत ही सुंदर, बहुत ही बढ़िया और बहुत ही शानदार यहाँ का जो तीर्थ है, मंजुनाथ, नवनाथ कुंड, गौमुख धारा, चंद्रमौलेश्वर, हनुमान जी, कदलीकाल, भैरवनाथ आदि सभी देवताओं को हम नमस्कार करते हैं और प्रार्थना करते हैं कि जो भी आपकी शरण में आए उनको आपका आशीर्वाद मिले और सदा खुश रहे, ऐसी हमारी कामना है, ऐसी हमारी भावना है। धन्यवाद। ब्रह्मांड में कई राज्य है। जो कर्नाटक राज्य में मंगलोर क्षेत्र बसा है, जो बहुत ही पवित्र है, बहुत ही सुंदर है और माता मंगला देवी के नाम से मंगलोर जाना जाता है। ऐसे ही नाथ संप्रदाय का बहुत प्राचीन काल से ये प्रथा चली आ रही है कि हर 12 साल में राजा नियुक्त होता है। तो वर्तमान में अभी श्री कदलीकाल भैरवनाथ योगेश्वर मठ में वर्तमान हमारा नाम निर्मलनाथ है। और ऐसे ही कई राजा सिद्ध महापुरुष इधर 12 साल का समय नियुक्त करके गए और पूर्ण करके गए। ऐसे ही ये सारे तीर्थों में दक्षिण क्षेत्र में राजा का एक बहुत ही सुंदर और पवित्र स्थान है, जिसको कदली योगेश्वर मठ मंगलोर में स्थान है। इसलिए सभी देवता आपको आशीर्वाद दे और देवताओं की शरण में आप सदा प्रार्थना करें